ಪ್ರೀತಿಯ ಸ್ನೇಹಿತರೆ, ಸ್ಯಾಂಡಲ್ವುಡ್ ನಟ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ನಮ್ಮನ್ನೆಲ್ಲ ಬಿಟ್ಟು ಹೋಗಿ ಇಂದಿಗೆ 4 ತಿಂಗಳು ಕಳೆದು ಹೋಗಿವೆ. ಆದರೂ ಆ ಸಾವಿನ ನೋವಿಂದ ಇನ್ನು ಯಾರೂ ಹೊರ ಬಂದಿಲ್ಲ. ಹೌದು, ಈ ದೃಶ್ಯದಿಂದ ಅವರು ನಮ್ಮನ್ನೆಲ್ಲ ಬಿಟ್ಟು ತ್ಯಜಿಸಿದ ಮೇಲೆ ಆ ನೋವಿನಿಂದ ಇರುವ ಅಭಿಮಾನಿಗಳಂತೂ ಈ ನೋವಿನಿಂದ ಇನ್ನೂ ಹೊರ ಬಂದಿಲ್ಲ ಎಂದೇ ಹೇಳಬಹುದು. ಅನೇಕ ಅಭಿಮಾನಿಗಳು ಪುನೀತ್ ರಾಜ್ಕುಮಾರ್ ಅವರ ಸಮಾಧಿಗೆ ಭೇಟಿ ಕೊಟ್ಟು ಪೂಜೆ ಸಲ್ಲಿಸಿ ನಮನವನ್ನು ಸಲ್ಲಿಸಿ ಬರುತ್ತಿದ್ದಾರೆ. ಅದನ್ನು ನಾವು ಇಂದಿಗೂ ಕೂಡ ನೋಡಬಹುದು. ಸ್ನೇಹಿತರೆ, ಇಂತಹ ಸಮಯದಲ್ಲಿ ಮಹಿಳೆಯೊಬ್ಬಳು ಬಂದು ನನಗೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ಅನ್ಯಾಯ ಮಾಡಿದ್ದಾರೆ, ಅವರು ನನಗೆ ಏನು ಸಹಾಯ ಮಾಡಲಿಲ್ಲ ಎಂದು ಗೋಗರೆದು ಹತ್ತು ಕಿರುಚಾಡಿದ್ದಾರೆ. ಸ್ನೇಹಿತರೆ, ಇದೇನೆಂದು ನೋಡೋಣ ಬನ್ನಿ. ಹತ್ತಿರದ ಮಹಿಳೆಯೊಬ್ಬರು ಬಂದು ಟ್ಯಾಕ್ಸಿ ಡ್ರೈವರ್ ಅವರ ಹೆಂಗಸು ಎಂದು ಹೇಳಲಾಗುತ್ತಿದೆ. ನನಗೆ ಅಪ್ಪು ಸರ್ ಅವರು ಏನು ಸಹಾಯ ಮಾಡಲಿಲ್ಲ, ನನಗೆ ಏನೋ ಒಂದು ಕಿಂಚಿತ್ತು ಕೂಡ ನನಗೆ ನೆರವು ಆಗಲಿಲ್ಲ ಎಂದು ಪುನೀತ್ ರಾಜ್ಕುಮಾರ್ ಅವರ ಬಗ್ಗೆ ಹೇಳಿ ಹತ್ತಿದ್ದಾರೆ.